ಸೋಲ್ಮೇಲು ನಮ್ಮಕುಡ್ಲ ತುಳು ವಾರ್ತೆದ ವಿವರ ಸುಕ್ರಿ ಬೊಮ್ಮೆಗೌಡರಿನ ಆಸ್ಪತ್ರೆದ ಮರ್ದದ ಖರ್ಚಿನ ಸರ್ಕಾರ ದಿಂಜಾವಣೆಂದು ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಂತೇರು. ಪದ್ಮಶ್ರೀ ಪ್ರಶಸ್ತಿ ಪಡೆತಿನ ಸುಕ್ರಿ ಬೊಮ್ಮೆಗೌಡರು ಹುಷಾರಿದ್ದಂತೆ ಕುಡ್ಲದ ಕೆಎಂಸಿ ಆಸ್ಪತ್ರೆ ಹಿಡಿತದೆ ಅವರ ಆರೋಗ್ಯ ವಿಚಾರ ಪಿಂದಿದು ಮಂತ್ರಿಯರು ಸುದ್ದಿ ಮಾಧ್ಯಮದ ಕಡೆ ಪಾತೇರಿಯರು. ಪದ್ಮಶ್ರೀ ಪ್ರಶಸ್ತಿ ಪಡೆತಿನ ಸುಕ್ರಿ ಬೊಮ್ಮೆಗೌಡರು ಹುಷಾರಿದ್ದಂತೆ ಇತ್ತದು ಕುಡ್ಲದ ಕೆಎಂಸಿ ಆಸ್ಪತ್ರೆ ಸೇರಿದನ ಅರಿನ ಐಸಿಯುಡ್ದು ಜನರಲ್ ವಾರ್ಡ್ ಪಾಡದಂಡೆ. ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಅಂಗಾರೆ ಕೆಎಂಸಿ ಆಸ್ಪತ್ರೆಗೆ ಹೋದು ಸುಕ್ರಿ ಬೊಮ್ಮೆಗೌಡರಿನ ಆರೋಗ್ಯ ಯೋಗಕ್ಷೇಮ ವಿಚಾರಿಸಿದರು. ಐದು ಬೊಕ್ಕ ಮಂತ್ರಿಯರು ಸುದ್ದಿ ಮಾಧ್ಯಮದ ಕಡೆ ಪಾತಿದ್ದು ಸುಕ್ರಿಯರ್ನ ಆಸ್ಪತ್ರೆ ಖರ್ಚಿನ ಸರ್ಕಾರ ದಿಂಜಾವಣೆಂದು ಕಂಡಿರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೊಮ್ಮೆಗೌಡರಿನ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ತಂದಿರು. ಅರನ ಆರೋಗ್ಯ ತೋಣಿಯರ ಸೂಚನೆ ಕೊಡ್ದಿದ್ದರು. ಅರನ ಆಸ್ಪತ್ರೆದ ಮಾತಾ ಖರ್ಚಿನ ಸರ್ಕಾರ ದಿಂಜಾವಣು ಪನ್ಪುನ ಮಾಹಿತಿನ ಸುಕ್ರಿ ಬೊಮ್ಮೆಗೌಡರಿನ ಕುಟುಂಬಗೂ ತೆರಿಪಾದನೆಂದು ಕೋಟ ಶ್ರೀನಿವಾಸ ಪೂಜಾರಿ ಪಂಡೇರು. ಮಂತ್ರಿಯರ ಸುಕ್ರಿ ಬೊಮ್ಮೆಗೌಡರು ಪಾತಿರದು ಆಸ್ಪತ್ರೆ ಬೊಕ್ಕ ಮರ್ದು ಕೊರ್ಪುನ ಡಾಕ್ಟರ್ ಬೊಕ್ಕ ಕೂಟದ ಬಗ್ಗೆ ಮೆಚ್ಚುಗೆ ತೆರಿಪಾಯರು. ಆಸ್ಪತ್ರೆ ಹಿಡಿದು ಬಿಡುಗಡೆ ಆದ ಇಲ್ಲಡೆ ಪೋಯಿ ಬೊಕ್ಕ ಮಂತ್ರಿಯರ ಬೊಕ್ಕ ಸಂಬಂಧಪಟ್ಟನ ಮಾತಿರ್ಲ ತನ್ನ ಇಲ್ಲಡೆ ಬರೋಡು ಒಂದು ಭಿನ್ನೈ ತೊಂದಿರು. ಈ ಪೊರ್ತುಡು ಆಸ್ಪತ್ರೆ ದಕ್ಲು ವೈದ್ಯರು ನರ್ಸಲು ಸುಕ್ರಿ ಬೊಮ್ಮೆಗೌಡರನ ಇಲ್ಲದಕ್ಲು ಒಟ್ಟುಗಿತ್ತೀರು. ಜನಪದ ಹಾಡುಗಾರ್ತಿ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಉತ್ತರ ಕನ್ನಡ ಜಿಲ್ಲೆಯ ಸುಕ್ರಿ ಬೊಮ್ಮನಗೌಡ ಅವರ ಅನಾರೋಗ್ಯದಿಂದಾಗಿ ಮಂಗಳೂರಿನ ಕೆಎಂಸಿಗೆ ದಾಖಲಾಗಿದ್ದು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಬೆಳಗ್ಗೆ ನನ್ನನ್ನು ಕರೆದು ಅವರ ಎಲ್ಲ ವೆಚ್ಚಗಳನ್ನು ಆಸ್ಪತ್ರೆಯ ಎಲ್ಲ ವೆಚ್ಚಗಳನ್ನು ಸರ್ಕಾರ ಭರಿಸಬೇಕು ಮತ್ತು ಅವರ ಆರೋಗ್ಯದ ಬಗ್ಗೆ ವಿಶೇಷವಾದ ನಿಗಾವನ್ನು ವಹಿಸಬೇಕು ಅನ್ನುವುದನ್ನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತು ಹೇಳಿದ್ದಾರೆ. ಉಸ್ತುವಾರಿ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ನಾನು ಸುಕ್ರಿ ಬೊಮ್ಮನಗೌಡ ಸುಕ್ರಜ್ಜಿ ಅಂತೇಳಿ ನಾವು ಪ್ರೀತಿಯಿಂದ ಕರೆಯೋರು ಸುಕ್ರಜ್ಜಿಯನ್ನು ನೋಡಲಿಕ್ಕೆ ಬಂದಿದ್ದೇನೆ. ಅತ್ಯಂತ ಸಂತೋಷ ಅಂತ ಹೇಳಿದರೆ ಅವರ ಹೃದಯ ಚಿಕಿತ್ಸೆಗೆ ಬೇಕಾದಂಥ ಸಕಾಲದಲ್ಲಿ ಚಿಕಿತ್ಸೆ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಕೆಎಂಸಿಯಲ್ಲಿ ಅವರು ತುಂಬ ಚೇತರಿಸಿಕೊಂಡು ನಗುನಗುತ್ತಾ ಮಾತಾಡಿ ಎಲ್ಲರಿಗೂ ಶುಭಾಶಯಗಳನ್ನು ನೀಡಿದ್ದಾರೆ. ಕುಡ್ಲ ಜಂಕ್ಷನ್ ಕಂಕನಾಡಿ ರೈಲ್ ಆಫೀಸ್ ಇಡೀ ಗಂಟೆಗಟ್ಟಲೆ ಕತ್ತಲೆಡು ಮುರ್ಕುದನ ಸಂಗತಿ ಅಂಗಾರ ರಾತ್ರಿ ನಡೆತದೆ. ಕರೆಂಟ್ ದಾಂತೆ ಜನರೇಟರ್ಲ ಕೆಲಸ ಮಲ್ಪಂದೆ ಜನಕ್ಲು ಕತ್ತಲೆಡೆ ರೈಲು ಏರಡಾದ ಬತ್ತಿನ ವಿಚಿತ್ರ ಸಂಗತಿ ಒಂದು ಆದಿತ್ತದೆ. ಕುಡ್ಲ ಜಂಕ್ಷನ್ ಕಂಕನಾಡಿ ರೈಲ್ ಸ್ಟೇಷನ್ ಕರೆಂಟ್ ದಾಂತೆ ಜನರೇಟರ್ಲ ಇಜ್ಜಂದೆ ಪಾಕ ಗಂಟೆದಾತ ಪುರ್ತು ಪ್ರಯಾಣಿಕರು ಮೊಬೈಲ್ ಟಾರ್ಚ್ ಪತ್ತದು ಕಾತೊಂದು ರೈಲು ಬನ್ನಗ ರೈಲು ಏರ್ನ ವಿಚಿತ್ರ ಸಂಗತಿ ಅಂಗಾರ ರಾತ್ರಿ ನಡೆತದೆ. ಮಂಗಳೂರು ಜಂಕ್ಷನ್ ಕಂಕನಾಡಿ ರೈಲ್ ಆಫೀಸ್ ಕುಡ್ಲ ಬಂದರ್ಗ ಒಂಜಿ ಪೆರಿಯ ಬಾಕಿಲ ಇತ್ತು ನಂಚೊಂಡು ಭಾರಿ ಜನ ಒತ್ತಡದ ಜಾಗೆ ಆದಿತ್ತದು. ಬಡಕಾಯಿ ಬೊಕ್ಕ ತೆನ್ಕೈದ ರೈಲು ಈ ರೈಲ್ ಆಫೀಸ್ ಆದ ಕುಡ್ಲ ಮುಟ್ಟುವ ಅಂಗರ ರಾತ್ರಿಲ ಬಡಕಾಯಿ ಭಾರತ ಬೊಕ್ಕ ಕೇರಳಕ್ಕೆ ಪೋಪುನ ರೈಲ್ಗಾದ ಸಾರಗಟ್ಲೆ ಜನ ಕಾತೊಂದಿತ್ತೇರು. ರಾತ್ರಿ 7 ಗಂಟೆದ ಪುರ್ತು ಕರೆಂಟ್ ಪೋದಿತ್ತಂಡು. ಜನರೇಟರ್ ಕೆಲಸ ಮಲ್ಪಂದೆ ಇಡೀ ರೈಲ್ ಆಫೀಸ್ ಕತ್ತಲೆಡು ಮುರುಕುದಿತ್ತಂಡು. ಟಿಕೆಟ್ ಕೌಂಟರ್ ಒಂಜಿ ಇನ್ವರ್ಟರ್ಡ್ ಚಾನಲ್ ಎತ್ತಿನಿಡ್ದವರ ಜನಕ್ಲಿಗೆ ಟಿಕೆಟ್ ವ್ಯವಸ್ಥೆ ಆಂಡು ಆಕೆರಿಗೆ ಇನ್ವರ್ಟರ್ಲ ಬಂದಾಂಡು. ಜನಕ್ಲಿಗೆ ರೈಲ್ದ ಮಾಹಿತಿಲ ತಿಕ್ಕಂದೆ ಬೊಳ್ಪುದ ಅಂತೆ ನಡಪ್ಯರ್ಲ ಅವಂದೆ ರೈಲು ಬನ್ನಗ ಒಟ್ರಾಸಿ ಬೂರೊಂದು ಲಕ್ಕೊಂದು ರೈಲೇ ಇರೀರು. ಆ ವ್ಯವಸ್ಥೆ ಬಗ್ಗೆ ಜವಾಬ್ದಾರಿ ನೋಡಾಯಿನ ಅಧಿಕಾರಿಗಳು ಜನಕ್ಲಿನ ಕಣ್ಣಿಗೆ ತಿಕ್ಕಂದೆ ತಪ್ಪಾದಿರು. ಒಂದ್ವೇ ಸ್ಟೇಷನ್ದ ಮಾರ್ಗುನು ಲೋಕಮಟ್ಟುಗೆ ಇರೋವನ ಪ್ರಸ್ತಾಪ ಇತ್ತಂಡಲ್ಲ ಕರೆಂಟ್ ಪೋನಾಗ ಈ ಸ್ಥಿತಿಗತಿ ಬತ್ತನವು ವಿಚಿತ್ರ ಅಂದು ಪನೋಲಿ. ಪ್ರವರ್ಗ ಒಂಜಿಟ್ಟು ಉಪ್ಪುನ ಉತ್ತರ ಕನ್ನಡ ಜಿಲ್ಲೆದ ಮೀನುಗಾರ ಮೊಗೇರಿರು ನಕಲ ದಾಖಲೆ ಸೃಷ್ಟಿ ಮಲ್ತದು ಪರಿಶಿಷ್ಟ ಜಾತಿ ಮೊಗೇರ ಪನ್ಪುನ ಜಾತಿ ಪ್ರಮಾಣದ ಓಲೆದೆ ತಂದು ನಿಜವಾಯಿನ ಮೊಗೇರಿಯರ್ನ ಸಂವಿಧಾನಗೂ ಸರಿಯಾಯಿನ ಮೀಸಲಾತಿಗೆ ವಿರೋಧ ಮಲ್ಪುನ ವಿರುದ್ಧ ಬೊಕ್ಕ ತಪ್ಪು ಮಲ್ತನಕಣ ಮಿತ್ತು ಕ್ರಮದ ತೊನೆರೆ ಒತ್ತಾಯ ಮಲ್ತದು ಕುಡ್ಲದ ಕ್ಲಾಕ್ ಟವರ್ ಎದುರು ಅಂಗಾರೆ ಪ್ರತಿಭಟನೆ ನಡೆದಿದೆ. ಪ್ರವರ್ಗ ಒಂಜೇಟುಪ್ಪುನ ಉತ್ತರ ಕನ್ನಡ ಜಿಲ್ಲೆದ ಮೀನುಗಾರ ಮೊಗೇರರು ನಕಲು ದಾಖಲೆ ಸೃಷ್ಟಿ ಮಲ್ತದ ಪರಿಶಿಷ್ಟ ಜಾತಿ ಮೊಗೇರ ಪನ್ಪುನ ಜಾತಿ ಪ್ರಮಾಣದ ಓಲೆದೆ ತೊಂದು ನಿಜವಾಯಿನ ಮೊಗೇರರ್ನ ಸಂವಿಧಾನಗೂ ಸರಿಯಾಯಿನ ಮೀಸಲಾತಿಗೆ ವಿರೋಧ ಮಲ್ಪನ ವಿರುದ್ಧ ಬೊಕ್ಕ ತಪ್ಪು ಮಲ್ತಿನ ಕ್ಲಮಿತ್ತು ಕ್ರಮದ ತೊನೆರೆ ಒತ್ತಾಯ ಮಲ್ತದ ಕುಡ್ಲದ ಕ್ಲಾಕ್ ಟವರ್ ಎದುರು ಅಂಗಾರೆ ಪ್ರತಿಭಟನೆ ನಡೆತಂಡ. ಕುಡ್ಲ ತಾಲೂಕು ಮೊಗೇರ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘಟನೆಲದ ಸಮನ್ವಯ ಸಮಿತಿ, ಕರ್ನಾಟಕ ರಾಜ್ಯ ಮೊಗೇರ ಸಂಘ ಬೊಕ್ಕ ಕುಡ್ಲ ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಲಿನ ಸಂಘ ಸಂಸ್ಥೆಲಿನ ಒಟ್ಟು ಸಿರಿಗೆಡ ಡಾಕ್ಟರ್ BR ಅಂಬೇಡ್ಕರ್ನ ಚಿತ್ರಪಟ ಎದುರುದಿದ್ದು ಹಕ್ಕುತ್ತಾಯ ಚಳವಳಿ ನಡೆಪಾಯಿರು. ಹಿಂದುಳಿದ ವರ್ಗದ ಪ್ರವರ್ಗ 1ರಲ್ಲಿ ಮೊಗೇರಿಂದ ಇದೆ. ಈ ಸಂದರ್ಭವನ್ನು ಬಳಸಿ ಕ್ಷೇತ್ರ ನಿರ್ಬಂಧ ಹೇಗೂ ತೆಗೆದಾಯಿತು. ನಾವು ಸಹ ಪರಿಶಿಷ್ಟರು ಅಂತ ಹೇಳಿ ಅವರ ಶಾಲಾ ದಾಖಲಾತಿ ಹಾಗೂ ಇನ್ನಿತರ ದಾಖಲಾತಿಗಳನ್ನು ತಿದ್ದುಪಡಿ 1977ರಲ್ಲಿ ಮೊದಲಾಗಿ ಭಟ್ಕಳದಲ್ಲಿ ಮೊಗೇರ್ ಪರಿಶಿಷ್ಟ ಜಾತಿಗೆ ಸೇರಿದವರಂತ ಹಿಂದುಳಿದ ಜಾತಿಗೆ ಸೇರಿದ ಮೊಗೇರರು ಅಲ್ಲಿಂದ ಪ್ರಾರಂಭ ಮಾಡಿತು. ಹೀಗೆ ಒಂದೊಂದಾಗಿ ಅಲ್ಲಿಂದ ಪ್ರಾರಂಭವಾಗಿ
ಸಾವಿರಾರು ಜನರು ಈ ಸರ್ಟಿಫಿಕೇಟ್ಗಳನ್ನು ಪಡೆದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸೇರಿ ವಿವಿಧ ಇಲಾಖೆಯಲ್ಲಿ ಉನ್ನತ ಅಧಿಕಾರಿ ಸ್ಥಾನವನ್ನು ಪಡೆದರು. ಈ ಬಗ್ಗೆ ಎಚ್ಚೆತ್ತ ಭಟ್ಕಳ, ಕಾರವಾರ, ಹೊನ್ನಾವರ ಕಡೆಯ ನಮ್ಮ ದಲಿತ ಪರಿಶಿಷ್ಟ ಜಾತಿ ಮುಖಂಡರು ಇದನ್ನು ವಿರೋಧಪಡಿಸಿ ನ್ಯಾಯಪಾಲಿಕೆಯಲ್ಲಿ ಹಾಗೂ ಇತರೆ ಕಡೆಯಲ್ಲಿ ಸರ್ಕಾರಕ್ಕೆ ಮನದಟ್ಟು ಮಾಡಿ ಇದನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಎಂದು ಸರ್ಕಾರಕ್ಕೆ ಹಾಗೂ ಪ್ರತಿನಿಧಿಗಳ ಮುಖಾಂತರ ಹಲವಾರು ಮನವಿಗಳನ್ನು ನಮ್ಮ ಮೂಲಕ ನೈಜ ಮುಖೇನ ಮೂಲಕ ನಾವು ಸರ್ಕಾರಕ್ಕೆ ಸಲ್ಲಿಸಿ ಸಿಗುವಂಥ ಸೌಲಭ್ಯಗಳು ಸಾಕಷ್ಟು ಆ ಸಮಾಜದಲ್ಲಿ ಬೇಕಾದಷ್ಟು ಜನ ಇವತ್ತು ಅವಿದ್ಯಾವಂತರಿದ್ದಾರೆ, ಅವರಿಗೆ ಸಿಗಬೇಕು. ಆದ ಕಾರಣ ನಾವು ನೈಜವಾಗಿ ವಾಸ್ತವಾಂಶ ತಿಳಿದುಕೊಂಡು ಇವತ್ತು SC/ST ಜನರಿಗೆ ಮಾತ್ರ ನಾವು ಆ ಸರ್ಟಿಫಿಕೇಟ್ ಕೊಡ್ತೇವೆ ಬಿಟ್ಟು ಯಾರು ಇದರ ಹುನ್ನಾರವನ್ನು ಪಡ್ಕೊಳ್ಳಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅದರ ಬಗ್ಗೆ ನಾವು ತೀರಾ ಜಿಲ್ಲಾಡಳಿತ ತಾಲೂಕಾಡಳಿತ ಗಮನ ಹರಿಸಿ ಸರ್ಕಾರದ ಸುತ್ತೋಲೆ ಏನಿದೆ, ರೀತಿ ನಿಯಮ ಕಾನೂನು ಏನಿದೆ ಅದರ ಪ್ರಕಾರ ನಿಜವಾದ ಅರ್ಹರು ಯಾರಿದ್ದಾರೆ ಅವರಿಗೆ ಮಾತ್ರ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸರ್ಟಿಫಿಕೇಟ್ ಕೊಡ್ತೇವೆ ಅಂತ ಹೇಳಿ ತಮಗೆ ನಾನು ಇವತ್ತು ಒಂದು ದೃಢವಾಗಿ ನಾನು ಇವರನ್ನು ನಿಮಗೆ ಮನವರಿಕೆ ಮಾಡ್ತೇನೆ. ಹಕ್ಕೊತ್ತಾಯ ಚಳವಳಿಡ್ ಕುಡ್ಲ ಮೊಗೇರ ಸಂಘದ ಗುರುಕಾರ್ಯರು ಸೀತಾರಾಮ ಕೊಂಚಾಡಿ, ದಲಿತ ಸಂಘದ ಸಮನ್ವಯ ಸಮಿತಿ ಪ್ರಧಾನ ಸಂಚಾಲಕರು ಎಂ ದೇವದಾಸ, ಸಂಚಾಲಕರು ಅಶೋಕ್ ಕೊಂಚಾಡಿ, ರಮೇಶ್ ಕೋಟ್ಯಾನ್, ದಲಿತ ನಾಯಕರು ಎಸ್ ಆನಂದ, ರಘು ಎಕ್ಕಾರ್, ರಾಕೇಶ್ ಕುಂದರ್ ಪಾಲ್ಗೊಂಡರು. ಬಜ್ಪೆ ಕೊಳಂಬೆದ ಶ್ರೀ ಮಹಾದೇವಿ ಶ್ರೀ ಅಣ್ಣಪ್ಪ ಪಂಜುರ್ಲಿ ಸ್ವಾಮಿ ತಲಕ್ಕಳ ಶ್ರೀ ಧರ್ಮಚಾವಳಿಡ್ ಸೋಮವಾರ ಶತರುದ್ರಾಭಿಷೇಕ ರುದ್ರಯಾಗ ನಡೆತಂಡೆ. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೊರ್ತುಡು ಇತ್ತೇರು. ಬಜ್ಪೆ ಕೊಳಂಬೆದ ಶ್ರೀ ಮಹಾದೇವಿ ಶ್ರೀ ಅನ್ನಪ್ಪ ಸ್ವಾಮಿ ತಲಕಳ ಶ್ರೀ ಧರ್ಮಚಾವಡಿಡ್ ಮೇ 5 ವರ್ಮಮುಟ ರುದ್ರಯಾಗ ಅಟ್ಟಣೆ ಮಂತದಿತ್ತರ. ಶ್ರೀ ಕೃಷ್ಣ ದೇವಿ ಪ್ರಸಾದ ತೀರ್ಥ ಸ್ವಾಮೀಜಿಯರ್ನ ಆಶೀರ್ವಾದದೊಟ್ಟಿಗೆ ವಾಸ್ತುಶಿಲ್ಪಿ ಕುಡುಪು ಕೃಷ್ಣರಾಜ ತಂತ್ರಿಲೆನ ದುಂಬಾಳ್ಟೆಡ್ ಅಂಡಾಲ ಜಗದೀಶ ಭಟ್ ಜತೆ ಸೇರಿಗೆಡ್ ಶತ ರುದ್ರಾಭಿಷೇಕ ಪುರಸ್ಸರ ರುದ್ರಯಾಗ ನಡಪಾಯಿರು. ಸೋಮವಾರ ಕಾಂಡೆ ದೇವರಿನ ಅಲಂಕಾರ ಆದ ಶತರುದ್ರ ಅಭಿಷೇಕ ಪುರಸ್ಸರ ರುದ್ರಯಾಗ ಶುರುವಾದ ಮಧ್ಯಾಹ್ನ ಪೂರ್ಣಾಹುತಿ ಬಕ ಮಹಾಪೂಜೆ ಮಂತಿರ. ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಭರತಭೂಮಿದ ಪುಣ್ಯಕ್ಷೇತ್ರಲೆನ ಬೊಕ ಪವಿತ್ರ ಸುದಕ್ಲೆನ ಪವಿತ್ರ ತೀರ್ಥ ನೀರನ ಮಧ್ಯಾಹ್ನ ಅಭಿಜಿತ್ ಲಗ್ನ ಎಡ್ಡೆ ಮುರ್ತುಡು ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹಿಡಿದು ಶ್ರೀ ಧರ್ಮತೀರ್ಥ ಪುಷ್ಕರಣಿಡು ಬಿಡಿಯರು. ಈ ಪುರ್ತುಡು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಮಹಾಭಾರತ ಕೊಳ್ಳಲ ಮುಗಿಬೊಕ್ಕ ಅರ್ಜುನಡ ರಥೊಡ್ದು ಜಪ್ಪೆರೆ ಕೃಷ್ಣ ಪನ್ಪೆ ಆಂಡ ಈ ಸಾರಥಿ ದುಂಬು ಜಪ್ಪೊಡು ಯಾನ ರಥದ ಯಜಮಾನೆ ಬೊಕ್ಕ ಜಪ್ಪೆರೆ ಈ ಅವಕಾಶ ಮಲ್ತು ಕೊರಡೊಂದು ಅರ್ಜುನೆ ಪನ್ಪೆ ಅಕೇರಿಗೆ ಕೃಷ್ಣನ ಹಠ ಮೇಲಾದ ಅರ್ಜುನೆ ತುಂಬು ಜಪ್ಪುವೆ ಕೃಷ್ಣೆ ಜತ್ತಿ ಕುಡ್ಲೆ ರಥ ಪೊತ್ತುದು ಬಸ್ ಮಾಂಡ್ ಅರ್ಜುನನು ಬಚಾವ್ ಮಲ್ಪರೆ ಕೃಷ್ಣೆ ಬೋಡಾಂಡ್ ಅಂಚನೆ ನಮ್ಮ ಬದುಕಲ ಅರ್ಜುನನ ರಥ ತಂಚ ಉಂಡು ನಂಕ ಮಾತ ಒಂದೊಂಜಿ ಮಲ್ಲ ಪಾಠ ಅಂದು ಸ್ವಾಮೀಜಿ ಪಂಡಿರ. ಯಾವಾಗ ಕೃಷ್ಣ ರಥವನ್ನು ಬಿಟ್ಟು ಕೆಳಗಿಳಿತಾ ಇದ್ದಾನೆ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ಆ ಅಸ್ತ್ರಗಳೆಲ್ಲ ತೋರಿಸಲಿಕ್ಕೆ ಪ್ರಾರಂಭ ಮಾಡಿದವು. ಹೊತ್ತು ಬೇಕಾಗಿಲ್ಲ, ಕ್ಷಣ ಮಾತ್ರದಲ್ಲಿ ಆ ರಥ ಸುಟ್ಟು ಬೂದಿಯಾಗಾಯಿತು.
ನಮ್ಮ ಬದುಕು ಕೂಡ ಅರ್ಜುನನ ರಥದಂತೆ. ಶ್ರೀಕೃಷ್ಣ ಅರ್ಜುನನನ್ನು ಮೊದಲು ರಥದಿಂದ ಕೆಳಗಿಳಿಸಿದ ಯಾಕೆ? ಅರ್ಜುನನ ಲೋಕದ ರೀತಿ ನೀತಿಯಂತೆ ಮೊದಲು ರಥದಿಂದ ಕೃಷ್ಣ ಕೆಳಗಿಳಿಯೋದು, ಆ ಬಳಿಕ ಅರ್ಜುನ ಇಳಿಯೋದು ಅಂತ ಮಾಡಿಕೊಂಡದ್ದಾದರೆ ಇಳಿಲಿಕ್ಕೆ ಅರ್ಜುನ ಇಲ್ಲ. ಅಲ್ಲಿ ರಥದೊಟ್ಟಿಗೆ ಅವನು ಬೂದಿಯಾಗಬೇಕು. ಕೃಷ್ಣ ಅರ್ಜುನನನ್ನು ರಕ್ಷಿಸುವ ನಿಟ್ಟಿನಲ್ಲಿ ಮೊದಲು ರಥದಿಂದ ಅವನನ್ನು ಕೆಳಗಿಳಿಸಿ ಆ ಬಳಿಕ ತಾನು ಇಳಿತಾನೆ. ನಮ್ಮೆಲ್ಲರಿಗೂ ಕೂಡ ಬದುಕಿಗೆ ಇದೊಂದು ದೊಡ್ಡ ಪಾಠ. ಯಾವಾಗ ನಾವು ಕೃಷ್ಣನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನನ್ನು ರಥದಲ್ಲಿ ಕುಳಿಸಿಕೊಂಡು ಅವನನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಬದುಕನ್ನು ನಾವು ರೂಪಿಸ್ತೇವೆ, ಆ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಕೃಷ್ಣ ಇರುವಷ್ಟು ಕಾಲ ನಮ್ಮ ಜೀವನ ರಥ ಅದು ಸುಭದ್ರ. ಊರು ಪರ ಊರ್ಲಿನ ಭಕ್ತರು ತಲಕಳ ಶ್ರೀ ಧರ್ಮಚಾವಡಿ ಭಕ್ತ ವೃಂದದಕ್ಕೂ ಪಾಲ್ಗೊಂಡಿರು. ರಾತ್ರಿ ಶ್ರೀ ಮಹಾದೇವಿ ಅನ್ನಪ್ಪ ಸ್ವಾಮಿ ತಲಕಳ ಧರ್ಮಚಾವಡಿಡ್ ರಂಗಪೂಜೆ ನಡಪಾಯಿರು. ರಾಜ್ಯದ ಪುದರ್ಪುಯಿ ಕ್ಷೇತ್ರ ಉಡುಪಿ ಜಿಲ್ಲೆದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಡು ಈ ಸರ್ತಿ 1,53,00,000 ರೂಪಾಯಿ 2 ಕಿಲೋ ಬಂಗಾರ ಬೊಕ 4 ಕಿಲೋ 200 ಗ್ರಾಂ ಬೊಳ್ಳಿದ ಪದ್ದೆ ಪರಕ್ಕೆ ಬೈತಂಡೆ. ಒಂದು ಹೆಸರುತ ಸರ್ತಿ ಈತ ಮಲ್ಲ ಮಠದ ಪರಕ್ಕೆ ಸಮರ್ಪಣೆ ಆತನೆಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಪಾದನು. ತೆನ್ಕೈ ಭಾರತದ ಪುದರ್ಪುಯಿ ದೇವಸ್ಥಾನ ನಡುವಂಜಿ ಉಡುಪಿ ಜಿಲ್ಲೆದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಕಾಸುಬೊಕ್ಕ ಬೊಳ್ಳಿ ಬಂಗಾರ ಗೆನ್ಪುನ ಕಾರ್ಯ ಮುಗಿದಿತ್ತದೆ. ಒಂದು ವೇಳೆ ಸತಿ ಭಾರಿ ಹೆಚ್ಚ ಪರಕೆದ ಕಾಸು ಬೈದಂಡು. ಈ ಬಗೆಟ್ ದೇವಸ್ಥಾನದ ಆಡಳಿತ ಮಂಡಳಿ ಮಾಧ್ಯಮಗಳಿಗೆ ಮಾಹಿತಿ ಕೊಡುತ್ತುಂಡು. 1,53,00,000 ರೂಪಾಯಿ ಕಾಣಿಕೆ, 2 ಕಿಲೋ ಬಂಗಾರ, 4 ಕಿಲೋ 200 ಗ್ರಾಂ ಕಿಲೋ ಬೊಳ್ಳಿದ ಪದ್ದೆ ದೇವಿಗೆ ಪರಕೆದ ರೂಪಡು ಸಮರ್ಪಣೆ ಆತಂಡು. ಕರೆನ 1 ವರ್ಷದ್ದು ಕೋವಿಡ್ ತಡೆಪಲಿನ ದಿತ್ತುಪಾಡು ನಡೆದವರ ಭಕ್ತರು ಬರ್ಪುನ ಹೆಚ್ಚಾದಿತ್ತೇರು. ಒಂದು ವೇಳೆ ಸರ್ತಿ ಈತೊಂಜಿ ಮಲ್ಲಮಠದ ಪರಕೆ ಬೈದಿನಿಂದ ಆಡಳಿತ ಮಂಡಳಿ ತಿಳಿಪಾದನು. ಪರಕೆದ ಡಬ್ಬಿಲಿಡಿದ ಕಾಸು ಬೊಕ್ಕ ಬೊಳ್ಳಿ ಬಂಗಾರ ಗೆನ್ಪುನಗ ದೇವಸ್ಥಾನದ ಕಾರ್ಯತುವನ್ನ ಅಧಿಕಾರಿ ಭದ್ರತೆದಕ್ಲು ಬೊಕ್ಕ ಆಡಳಿತ ಮಂಡಳಿದಕ್ಲು ಒಟ್ಟುಗಿತ್ತೇರು. ಚಿತ್ರಕಲೆ ತಂಚಿನ ಕಲೆಕ್ ಬರವು ಸಂಸ್ಥೆ ಏಪಲ ಬೆರಿಸಾಯ ಕೋರ್ಕೊಂಡು ಸಾರ್ವಿನ್ ಚಂದ್ರನೇರ್ನಂಚಿನ ಜವನೇರಿ ಎಂಕಣ ಕಾಲೇಜ್ ಉಪ್ಪುನವು ಪೆರ್ಮೆದ ಸಂಗತಿಯಿಂದ ಕುಡ್ಲದ ಸೈಂಟ್ ಅಲೋಷಿಯಸ್ ಕಾಲೇಜ್ ಪ್ರಿನ್ಸಿಪಾಲಿಯರು ಪ್ರವೀಣ್ ಮಾರ್ಟಿಸ್ ಪಂತೇರು. ಆರ್ ಪ್ರಸಾದ್ ಆರ್ಟ್ ಗ್ಯಾಲರಿಡ್ ಜಾನ್ ಚಂದ್ರನೇರ್ನ ಮಗೆ ಸಾರ್ವಿನ್ ಚಂದ್ರನೇರ್ನ ಈ ಪಾಪ್ ಆಫ್ ಪೇಪರ್ ಆರ್ಟ್ ಪ್ರದರ್ಶನ ಕಿರಿಗಾಮಿ ಉದಿಪನ ಮಲ್ತದು ಪಾತೇರಿಯರು. ಕುಡ್ಲದ ಪುದರ್ಪೊಯಿ ಚಿತ್ರಕಲಾವಿದರ ಕಲ್ಪಾವನಾರ್ ಜಾನ್ ಚಂದ್ರನ್ ಮೇರೆ ನಮಗೆ ಶಾರ್ವಿನ್ ಚಂದ್ರನ್ರನ ಎ ಪಾಪ್ ಆಫ್ ಪೇಪರ್ ಆರ್ಟ್ ಪ್ರದರ್ಶನ ಕಿರಿಗಾಮಿ ಕುಡ್ಲದ ಪ್ರಸಾದ್ ಆರ್ಟ್ ಗ್ಯಾಲರಿಡ್ ನಡತೊಂದುಂಡು. ಸೈಂಟ್ ಅಲೋಷಿಯಸ್ ಕಾಲೇಜ್ ಪ್ರಿನ್ಸಿಪಾಲರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ತುಡರ್ ಪುತ್ತದ ಕಿರಿಗಾಮಿ ಪ್ರದರ್ಶನ ಉದಿಪನ ಮಲ್ತೆರ. ಅಲೋಷಿಯಸ್ ಕಾಲೇಜ್ ನಿರ್ದೇಶಕರು ಸುನಿಲ್ ಅಬ್ರಹಾಂ, ರಿಜಿಸ್ಟ್ರಾರ್ ಆಲ್ವಿನ್ ಡೀಸಾ, ಉಪನ್ಯಾಸಕರು ಲಾರೆನ್ಸ್ ಜೆಎಂ ಪಿಂಟೋ, ಪ್ರಸಾದ್ ಆರ್ಟ್ ಗ್ಯಾಲರಿದ ವ್ಯವಸ್ಥಾಪಕರು ಕೋಟಿ ಪ್ರಸಾದ್ ಆಳ್ವ ಪಾಲ್ಗೊಂಡಿರ.
ಪ್ರವೀಣ್ ಮಾರ್ಟಿಸ್ ಪಾತಿರ್ದು ಇಂಚಿನ ಕಲಿಕ ಬರವು ಸಂಸ್ಥೆ ಏಪಲಬರಿ ಸಹಾಯ ಕೊರ್ಪುಂಡು ಇಂಚಿನ ಜವನೆ ರೆಂಕ್ಲನ ಕಾಲೇಜ್ ಡುಪ್ಪುನವು ಪೆರ್ಮೆದ ಸಂಗತಿಂದು ಪಂಡಿರ. With this art and way of thinking, it requires a lot of creativity and imagination at a young age to do all those things. Imagine something beyond what somebody can do it. And that is, I think, worth the life of a human being, a small child. As Lawrence said, is not the future. He himself is the future. I would say that he has, brought it to us some kind of a unique art. And the parents, I'm sure, are very proud. And I know Mr. John from several years, and he has made a difference at St. Ignatius College. Hundreds and thousands of students that he has shown them the way in art. When they were good at it, he has trained them and also built them up. ಬಿನ್ನೇರ್ ಪಾತಿರ್ದು ಶಾರ್ವಿನ್ ಚಂದ್ರನ್ ರೇಖ ಎಡ್ಡೆಪ್ಪು ಬೇಕಿಯರ. ಸುಮಾರು 1000ಕ್ಕಿಂತ ಮಿಗಿಲಾಗಿ ಕ್ಯಾರಿಕೇಚರ್ಗಳನ್ನು ಅವರು ಮಾಡಿದ್ದಾರೆ. ಅವರ ಫೇಮಸ್ ಇದು ಎಪಿಸೋಡ್ ಕಾರ್ಟೂನ್ಗಳು ಅಥವಾ ಸೀರಿಯಲ್ ಕಾರ್ಟೂನ್ಗಳು ಎಲ್ಲ ದೈನಿಕಗಳಲ್ಲಿ ಅಥವಾ ವಾರಪತ್ರಿಕೆಗಳಲ್ಲಿ ಪಬ್ಲಿಷ್ ಆಗಿದೆ. ಸುಧಾ, ತರಂಗದಲ್ಲೂ ಈಗಲೂ ಬರ್ತಾ ಇರುವ ಯಾವುದು ತೆನಾಲಿ ರಾಮ ಎಪಿಸೋಡ್ ಕಾರ್ಟೂನು ತುಂಬ ಪಾಪ್ಯುಲರ್. ಅದು ಮನೆ ಮಾತು. ಸುಮಾರು ಸೆಲೆಬ್ರಿಟಿಗಳ ಕ್ಯಾರಿಕೇಚರ್ಗಳನ್ನ ಅವರು ಮಾಡಿ ತುಂಬ ಹೆಸರು ಗಳಿಸಿದ್ದಾರೆ. ಅದರಲ್ಲಿ ಕೂಡ ಅವರು ನಿಜವಾಗಿ ಒಂದು ಮೇರು ಕಲಾವಿದ ಹೇಳಲೇಬೇಕಾಗತ್ತೆ. ಅವರ ಪ್ರಕ್ರಿಯೆ ಅಥವಾ ಅವರ ಕಾರ್ಯಕ್ಷೇತ್ರ ಕಲಾ ಅಧ್ಯಾಪನವನ್ನು ಮೀರಿದ್ದು. ಈಸ್ ಬೇಸಿಕಲಿ ಈಸ್ ಆರ್ಟ್ ಟೀಚರ್, ಬಟ್ ಅವರ ಕಾರ್ಯಕ್ಷೇತ್ರ ಅದಕ್ಕಿಂತಲೂ ಮೀರಿದ್ದು. ನಿಜವಾಗಿ ಹೆಮ್ಮೆಯ ವಿಷಯ ಅವ್ರದ್ದು. ಅಂಥವರ ಪುತ್ರನಾಗಿ ಬಂದಂಥ ನಮ್ಮ ಸೆವಿನ್ ಡಿಯೋನಿಗೆ ನ್ಯಾಚುರಲಿ ಆ ಕಲಾ ಟ್ಯಾಲೆಂಟ್ ಬಂದಿರಲೇಬೇಕು. ಶರ್ವಿನ್ ಚಂದ್ರನ್ ಪಾತಿರ್ದ ತನ್ನ ಚಿತ್ರಕಲೆ ಬಗೆಟ್ ಇವರ ಕುರಿಯರು. ಒರಿಗ್ಯಾಮಿ ನಾನು ಸಣ್ಣ ಇರುವಾಗಿಂದಲೇ ಒಂದು 3ನೇ-4ನೇ ಕ್ಲಾಸಿಂದಲೇ ಮಾಡ್ತಾ ಇದ್ದೆ. ಮತ್ತು ಕಿರಿಗ್ಯಾಮಿ ನಾನು ಸ್ಟಾರ್ಟ್ ಆದದ್ದು ನಾನು ಹೈಸ್ಕೂಲಲ್ಲಿ ಇರುವಾಗ ನನ್ನ ತಂದೆ ಒಂದು ಪುಸ್ತಕ ನನಗೆ ಒಂದು ತೆಗೆದುಕೊಟ್ಟರು ಕಿರಿಗ್ಯಾಮಿದ ಬಗ್ಗೆ. ಅದು ಮಾಧವ್ ಕಾರೆ ಅಂತ ಒಬ್ಬರು ಬರೆದ ಒಂದು ಪುಸ್ತಕ. ಅದರ ಬೇಸಿಸಲ್ಲಿ ನಾನು ಸ್ವಲ್ಪ ಕಲಿಗೆ ಸ್ಟಾರ್ಟ್ ಮಾಡಿ ಮತ್ತು ಆನ್ಲೈನ್ ಯೂಟ್ಯೂಬಲ್ಲೆಲ್ಲ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇದನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಗುರುಗಳು ಮೇನ್ಲಿ ನನ್ನ ತಂದೆ, ಅವ್ರದ್ದು ಒಂದು ಆರ್ಟಿಸ್ಟಿಕ್ ಇನ್ಫ್ಲುಯೆನ್ಸ್ ಮತ್ತು ನನಗೆ ಆರ್ಟ್ ಕಟ್ಟಿಂಗ್ ಮಾಡೋದು, ಪೇಂಟಿಂಗ್ ಅದೆಲ್ಲ ಹೇಳಿಕೊಟ್ಟದ್ದು ಅವರೇ. ಅದರ ನಂತರ ಹೇಳೋದಂದರೆ ಜಾಸ್ತಿ ಅಂದರೆ ಇಂಟರ್ನೆಟ್ಟಲ್ಲಿ ಕೆಲವು ಪಾಲ್ ಜಾಕ್ಸನ್ ಅಂತ ಕೆಲವರೆಲ್ಲ ಇದ್ದಾರೆ. ಪಾಲ್ ಜಾಕ್ಸನ್, ರಜಾನಿ, ಮಸೈರು ಶಟಾನಿ ಅವರೆಲ್ಲ ಈಗ ಇಲ್ಲ, ಅವರು ತೀರಿ ಹೋಗಿದ್ದಾರೆ. ಆದರೆ ಅವ್ರದ್ದು ಕ್ರಿಯೇಷನ್ಸ್ ಹೇಗೆ ಮಾಡೋದು ಅದರ ಬಗ್ಗೆ ಪುಸ್ತಕ ತುಂಬ ಬರೆದಿದ್ದಾರೆ. ಅದರ ರೆಫರೆನ್ಸ್ ಮೇಲೆ ನಾನೀಗ ಇದನ್ನೆಲ್ಲ ಮಾಡೋದು. BSc ಅಖಿರಿದ ವರ್ಷ ಕಲ್ತೊಂದುಪ್ಪನ ಶರ್ವಿನ್ ಚಂದ್ರನ್ರನ್ನ ಈ ಪೇಪರ್ ಆರ್ಟ್ ಪ್ರದರ್ಶನ ಮೂಜಿದಿನ ಇದ್ದದ ಬುಧವಾರ ಅಖೇರಿ ಹಾಪಂಡು ಕಿರಿಗಾಮಿ ಬಗೆಟ್ ಉಮೇದುಪ್ಪನಕ್ಲೆ ನಿಂತುದು ತಂಕ್ಲನ ಕಲಾ ಅನುಭವలను ನನ್ನಲಾತು ಹೆಚ್ಚಮಲ್ತೊನಲೆ ಕಲಾವಿದರು ಜಾನ್ ಚಂದ್ರನ್ ಬೊಕ್ಕ ಪಾಕಜನ ಬಿನ್ನೆರ್ ಉದಿಪನ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು ಪ್ರದರ್ಶನ ತುಯ್ಯರ. ಕುಡದ ಜಪ್ಪು ಮುಗಿರ್ ತಂದೊಲಿಗೆ ಗುಡ್ಡೆ ಪಿಲಿಚಂಡಿ ಪಾದಿದ ಪಿಲಿ ಚಾಮುಂಡಿ ಜುಮಾದಿ ಬಂಟ ಅಣ್ಣಪ್ಪ ಪಂಜೊಲ್ಲೆ ರಾಜಗುಳಿಗ ಬುಕ್ಕ ನಾಗದೇವರನ ಸಾನ್ನಿಧ್ಯೋಡು ಐತರ ಪ್ರತಿಷ್ಠೆ ಬುಕ್ಕ ಬ್ರಹ್ಮಕಲಶ ನಡೆಸುತ್ತಿದೆ. ರಾತ್ರಿ ಪಿಲಿ ಚಾಮುಂಡಿ ನೇಮ ಭಾರಿ ಸಂಭ್ರಮ ನಡೆತನು. ಕೋಟೆಕಾರು ಕೊಂಡಾಣದ ಪಿಳಿ ಚಾಮುಂಡಿ ಬಂಟ ವೈದ್ಯನಾಥ ದೈವಸ್ಥಾನಗೂ ಜೈನ ಬಳ್ಳಾಲ ಕಂಡನೆ ಬಿಡಿದಿಪ್ಪುವುದು ಪ್ರಾರ್ಥನೆ ಮಂತದ ಬಿರವನ್ನಗ ಅಕ್ಲನ ಒಟ್ಟುಗು ದೈವಲು ಜಪ್ಪು ಮುಗಿರಿಗೆ ಬತ್ತದ ನಿಲೆಯಾದ ಪಿಲಿಚಂಡಿ ಪಾದೆ ಎಂದು ಪನ್ಪಾಯಿನ ದೈವಸ್ಥಾನ ಕಾಲಕರಿನೆಂಗೆ ಅಡಿದುಪೋದು ಇತ್ತೆ ಪಿರದುಂಬದ ಭೂತಾರಾಧನದ ಐಸ್ರ ಮೂಡ್ದುಂಡು. ಜೈನ ಬಳ್ಳಾಲ ಕುಟುಂಬದಕ್ಲು ಪೂಜೆ ಮಲ್ತೊಂದಿತ್ತಿನ ವಿಜಯನಗರ ಸಾಮ್ರಾಜ್ಯದ ಶಿಲ್ಪಿಲೆಡ್ದು ತಯಾರಾದಿತ್ತಿನ ನಾಗದೇವರನ ಶಿಲೆಕಲ್ಲಲ ತೆಗೆದಿತ್ತದ ಇತ್ತೆ ಪಿರಪ ಕ್ಷೇತ್ರ ಕಟ್ಟಿದೆರ. ಕುಡ್ಲದ ಜಪ್ಪು ಮುಗೇರ್ ತಂದುಲಿಗೆ ಗುಡ್ಡೆ ಪಿಲಿಚಂಡಿ ಪಾದದ ಪಿಲಿ ಚಾಮುಂಡಿ ಜುಮಾದಿ ಬಂಟ ಅನ್ನಪ್ಪ ಪಂಜುರ್ಲಿ ರಾಜಗುಳಿಗ ಶ್ರೀ ನಾಗದೇವರನ ಸಾನ್ನಿಧ್ಯ ಟ್ರಸ್ಟ್ ಬೊಕ್ಕ ಬ್ರಹ್ಮಕಲಶ ಸಮಿತಿದ ನಿಲೆಟ್ ಮೇ ಆಚರ್ತಿ ಎನ್ಮುಟ್ಟ ಜೀರ್ಣೋದ್ಧಾರ ಬ್ರಹ್ಮಕಲಶ ನಡೆತದಿದ್ದದು ಐತಾರ ರಾತ್ರಿ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶದಲ್ಲಿ ಕೊಡು ಪಿಳಿ ಚಾಮುಂಡಿ ದೈವದ ನೇಮ ಅಟ್ಟಣೆ ಮಲ್ತದಿತ್ತರ. ಊರು ಪರವೂರ್ದ ದೈವ ಭಕ್ತಿಯರು ಪಿಳಿ ಚಾಮುಂಡಿ ಸಾನ್ನಿಧ್ಯದ ಟ್ರಸ್ಟ್ ಇರುಬಕ ಗುರಿ ಕಾರ್ಯರು ಹರೀಶ್ ತಂದುಳಿಗೆ ಮರ್ಯಾದೆ ಗುರಿಕಾರ್ಯ ಇರುಬಕ ಟ್ರಸ್ಟಿ ನಾಗೇಂದ್ರ ಕುಮಾರ್ ಜಪ್ಪು ಮುಗೇರ್ ಪ್ರಧಾನ ಕಾರ್ಯಂತರ ಜೆ ದಿನೇಶ್ ಅಂಚನ್ ಕೋಶಾಧಿಕಾರಿ ರಾಜೇಶ್ ಸಫಲ್ಯ ತಂದುಳಿಗೆ ಬ್ರಹ್ಮಕಲಶ ಸಮಿತಿ ಗುರಿಕಾರ್ಯರು ಗಣೇಶ್ ಶೆಟ್ಟಿ ಕೊರಂಬಿಕೆ ಕಾರ್ಯಂತರ ಕವಿತಾ ಗಂಗಾಧರ್ ಬೊಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಟ್ರಸ್ಟ್ ಇಲ್ ಪಾಲ್ದಿತ್ತೊಂದು ಪಿಳಿ ಚಾಮುಂಡಿ ದೈವದ ನೇಮತುದು ಬೂಲ್ಯ ಪ್ರಸಾದ ದೆತ್ತೊಂಡ್ಯರ.
ಮೂಡಿನ ಪಡಗಡೆ ಉಪದೇಶ ಬರೋದನ್ನ ಬಾಲ್ಯತೊಂದು ಆಕಾಶ ಗುಂಡೆ ಭೂಮಿ ಗಾಳಿ ಭೂಮಿ ಗುಡ್ಡೆ ಮನೆ ಮಂಚ ಆಲೆ ಮನೆ ಮಂಚ ಉಂಡೆ ಪ್ರತಿರು ಪೊಗಲೆ ಪ್ರತಿರು ಗುಂಡೆ ಭಕ್ತರನ್ನ ಮದಿಪುಡಾದು ಪತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾಸರಗೋಡು ಘಟಕ ಕೊರಪುನ ಕೆಆರ್ ಟ್ಯಾಗು ದತ್ತಿನಿಧಿ ಪ್ರಶಸ್ತಿ ಕೂಡಲದ ಜಗದೀಶ್ ಚಂದ್ರ ಸೂಟರ್ಪೇಟೆ ಮೇರೆಗೆ ಸಂದದೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುತ್ತಿನ ಕ್ರೀಡಾ ಅಂಕಣಗಾರರಾದಿಪುನ ಜಗದೀಶ್ ಚಂದ್ರರಿಗೆ ಮೇ 22ಕ್ಕೆ ಕುಂಬ್ಳೆ ಸೀಮೆದ ನಾರಾಯಣ ಮಂಗಳೂರು ಪ್ರಶಸ್ತಿ ಕೊರ್ಪೇರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾಸರಗೋಡು ಘಟಕ ಕುರ್ಪುನ ಕೆಆರ್ ಟ್ಯಾಗೂರ್ ದತ್ತಿನಿಧಿ ಪ್ರಶಸ್ತಿ ಎಸ್ ಜಗದೀಶ್ ಚಂದ್ರ ಸೂಟರ್ಪೇಟೆ ಮೇರೆಗೆ ಸಂದಿದ್ದಂಡ. ದುಂಬುದ IPS ಅಧಿಕಾರಿ ಕೆಆರ್ ಟ್ಯಾಗೂರ್ ನೆಂಪುಗಾದ ಅರಣ ದೋಸ್ತಿಲು ಟಿ ತಿಮ್ಮೇಗೌಡ ಬೊಕ್ಕ ವೆಂಕಟೇಶ ತುಪ್ಪಿಲ್ ಕುರ್ಪುನ ಈ ದತ್ತಿನಿಧಿ ಪ್ರಶಸ್ತಿಡ್ 25,000 ರೂಪಾಯಿ ಪಣ ಒಪ್ಪುಂಡು. ಕರ್ನಾಟಕ ಕಾರ್ಯಡುಪ್ಪುನ ವಾರ್ತಾ ಮಾಣಿಲ್ಯನ ಸಂಘದ ಕಾಸರಗೋಡು ಘಟಕ ಬೇತೆ ಬೇತೆ ದತ್ತಿನಿಧಿ ಪ್ರಶಸ್ತಿಗೆ 7 ಜನ ವಾರ್ತಾ ಮಾಣಿಲ್ಯನ ಅಜತದಿತ್ತದ ಜಗದೀಶ್ ಚಂದ್ರ ಅಂಚನ್ರೆನ್ ಹಿರಿಯ ಕ್ರೀಡಾ ಅಂಕಣಗಾರರೆಂದು ಪನ್ಪುನ ನಿಲೆಟ್ ದತ್ತಿನಿಧಿ ಪ್ರಶಸ್ತಿಗೆ ಅಜತದೇರ. ಸಂಘದ ರಾಜ್ಯ ಗುರ್ಕಾರ್ಯರು ಶಿವಾನಂದ ತಗಡೂರು ಇದ್ದದ ಮೇ 22ಕ್ಕೆ ಕಾಸರಗೋಡು ಜಿಲ್ಲೆ ಕುಂಬ್ಳೆದ ನಾರಾಯಣ ಮಂಗಳೂರು ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ಪೇರ. ಕರಿನ 30 ವರ್ಷಲೆಡ್ದು ಗೊಬ್ಬುಲೆನ ಬರವು ಸಾಹಿತ್ಯ ಬರೆದು ರಾಜ್ಯ ಬೇತೆ ಬೇತೆ ರಾಜ್ಯ ಮಟ್ಟದ ಪೇಪರ್ ಲೆಡ್ ವಾರದ ಪತ್ರಿಕೆಲೆಡ್ ಗುರ್ತ ಮಲ್ತೊನ್ನ ಸೂಟರ್ಪೇಟೆರನ 4,500 ದೊಡ್ಡಲ ಮಿಕ್ಕದ ಕ್ರೀಡಾ ಲೇಖನ ಪೇಪರ್ ಲೆಡ್ ಅಚ್ಚಾತಂಡ. ವಿಶ್ವಕಪ್ ಕ್ರಿಕೆಟ್ ಸಮರ ಪನ್ಪುನ ಬೂಕಲ ಬರೀತೇರ. ಗೊಬ್ಬುಲೆನ ಬರವಲಿಗಾದ 2013 ಮೀಡಿಯಾ ಅವಾರ್ಡ್, 2014 ಸಮಾಜ ರತ್ನ ರಾಜ್ಯ ಪ್ರಶಸ್ತಿ, 2018 ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2018 ಗಡಿನಾಡ ರಾಜ್ಯೋತ್ಸವ ಪ್ರಶಸ್ತಿ, ಜನಪದ ಗೊಬ್ಬುಲೆನ ಬರವುಗಾದ 2019 ಜನಪದ ಲೋಕ ರಾಜ್ಯ ಪ್ರಶಸ್ತಿ, 2020 KA ನೆಟ್ಟಕಲ್ಲಪ್ಪ ರಾಜ್ಯ ಪ್ರಶಸ್ತಿ, 2021 ಸಿದ್ಧಗಂಗಾ ಶ್ರೀ ರಾಜ್ಯ ಪ್ರಶಸ್ತಿ ಆತೆಯತ್ ನಮ್ಮಕುಡ್ಲ ಸಾಧಕ ಪ್ರಶಸ್ತಿ ಇಂಚ ವೇತು ಪ್ರಶಸ್ತಿ ತಮ್ಮನದ ಮರ್ಯಾದಿಲಿನ ಜಗದೀಶ್ ಚಂದ್ರ ಅಂಚನ್ ಸೂಟರ್ಪೇಟೆ ಪಡೆತೇರು. ಕುಡ್ಲ ಮೂಲದಾರ ಆದಿತ್ಯನ ಇತ್ತೆ ಆಸ್ಟ್ರೇಲಿಯಾ ದೇಶಡು ವಾಸ ಮಲ್ತೊಂದುಪುನ ಮೀರಾ ಡಿ ಸಿಲ್ವಾ ಪನ್ಪುನ ಮೇ 21ಕ್ಕೆ ನಡಪನ ಆಸ್ಟ್ರೇಲಿಯಾ ಸಂಸತ್ತದ ಓಟು ಗುಂತಿದೇರು. ಕ್ಯಾಥಲಿಕ್ ಸಮುದಾಯದಾರ ಆಸ್ಟ್ರೇಲಿಯಾಡು ಗೆಲ್ಮೆದ ಉದ್ಯಮ ಆದುಲ್ಲೇರು. ಕುಡ್ಲ ಮೂಲದ ಇತ್ತೆ ಆಸ್ಟ್ರೇಲಿಯಾಡು ವಾಸಮಲ್ತೊಂದುಪ್ಪುನ ಪೊಂಜುವರ್ತಿ ಮೇ 21ಕ್ಕೆ ನಡಪುನ ಆಸ್ಟ್ರೇಲಿಯಾ ಸಂಸತ್ ಓಟುಗುಂತುದೇರ. ಆಸ್ಟ್ರೇಲಿಯಾದ ಮೆಲ್ಬರ್ನ್ ಡುಪ್ಪುನ ಅಲ್ಪದ ಕೊಂಕಣಿ ಸಮುದಾಯದ ಬೆರಿಸಾಯದಾರಾದುಪ್ಪುನ ಮೀರಾ ಡಿಸಿಲ್ವಾ ರಾಜಕೀಯೋಗು ಪೊಗ್ಗುದಿನ ಸುರುತ ಕುಡ್ಲದ ಕ್ಯಾಥಲಿಕ್ ಪೊಂಜವಾದುಲ್ಲೇರ. ಮೀರಾ ಬೆಂಗಳೂರು ಪುಟ್ಟದು ಪುಲೆಂಡಲ ಅರೆನ ಇಲ್ಲಲ್ದಕ್ಲು ಕುಡ್ಲದ ಕುಲಶೇಖರದಕ್ಲು ಆದುಲ್ಲೇರ. 2004 ಆಸ್ಟ್ರೇಲಿಯಾ ಸೇಡ್ದಿತ್ತದ ಗೆಲ್ಮೆದ ವಾಣಿಜ್ಯ ಉದ್ಯಮ ಆದಿತ್ತದ ಏಷ್ಯಾ ಪೆಸಿಫಿಕ್ ಪ್ರದೇಶದೊರ್ಮೆಡ್ ಆಫೀಸ್ಲೆನ್ ಹೊಂದದುಪ್ಪುನ ಇಸೇಸ ತಂತ್ರಜ್ಞಾನ ಸೇವೆ ಒದಗಾವನ ಡೆಲಿವರಿ ಸೆಂಟ್ರಿಕ್ ದ ಜತೆ ತಾಪಕೆರ್ಲಾದುಲ್ಲೆರ್ ಮೀರಾಡಿ ಸಿಲ್ವಾ. ಬಜಿಪೆ ಕೊಳಂಬೆದ ತಲಕಳ ಶ್ರೀ ಧರ್ಮಚಾವಡಿ ನಡತಿನ ಶತರುದ್ರಾಭಿಷೇಕ ಪುರಸ್ಸರ ರುದ್ರಯಾಗದಾನಿ ರಾತ್ರಿ ನೇಮೋತ್ಸವ ಧರ್ಮೋತ್ಸವ ಆಟಣ ಮಲ್ತಿದ್ದೇರು. ಅಣ್ಣಪ್ಪ ಸ್ವಾಮಿ ದೈವಗೂ ನೇಮ ಕೊರಿಯೇರು. ಶ್ರೀ ಮಹಾದೇವ ಶ್ರೀ ಮಹಾದೇವಿ ಶ್ರೀ ಅಣ್ಣಪ್ಪ ಸ್ವಾಮಿ ತಲಕ್ಕಳ ಶ್ರೀ ಧರ್ಮಚಾವಡಿ ಕೊಳಂಬೆ ಬಜಿಪೆ ಮುಲ್ಪ ನಡತಿನ ಶತರುದ್ರಾಭಿಷೇಕ ರುದ್ರಯಾಗದ ದಿನ ಸೋಮವಾರ ರಾತ್ರಿ ನೇಮೋತ್ಸವ ಧರ್ಮೋತ್ಸವ ಆಟಣ ಮಲ್ತಿದ್ದೇರು. ಬಯ್ಯಕ್ ಪೊರ್ತು ಕಂತ್ರಿಡಿದ ಬೊಕ್ಕ ನೇಮ ನಡಪುನ ಕೊಡಿಯಡಿಕ್ ದೈವಲಿನ ಭಂಡಾರ ಬತ್ತೆಂಡು. ತುಳುನಾಡ ಭೂತಾರಾಧನೆಡು ಅವೇತೋ ಕಾಣಿಕದ ಸತ್ಯಲು ನಂಬಿಂಚಿ ಭಕ್ತಿರ್ನ ಆರಬಾರತು ಒಂದು ಧರ್ಮ ರಕ್ಷಣೆ ಮಲ್ತೊಂದು ಬೈದ. ವರ್ಷಲ ಸೋಣ ತಿಂಗುಲು ಪಜ್ಜೆ ದಿನಗ ಕೋಲ ನೇಮ ಶುರುವಾಪುಡು. ರಾಜನ್ ದೈವಲಿನ ಬೊಕ್ಕ ಅರಸು ದೈವಲಿನ ನೇಮ ಜಾತ್ರೆ ಹೆಚ್ಚಾದ ದೀಪಾವಳಿ ಹಿಡಿದು ಬೊಕ್ಕ ಶುರುವಾದ ಪತ್ತನಾಜದ ಪೊರ್ತುಗು ಅಕ್ಕೇರಿಯಾಪುಡು. ಪತ್ತನಾಜೆಗ್ ನನ್ನ 2 ವಾರ ಮಾತ್ರ ಓದಿದೆ. ತಲಕ್ಕಳ ಧರ್ಮಚಾವಡಿ ಅಣ್ಣಪ್ಪ ಸ್ವಾಮಿ ದೈವದ ನೇಮ ಭಾರಿ ಸಂಭ್ರಮ ನಡೆದಳು. ತಲಕ್ಕಳ ಶ್ರೀ ಧರ್ಮಚಾವಡಿ ಭಕ್ತವೃಂದ ಬೊಕ್ಕ ಊರ ಪರ ಊರ ಭಕ್ತಿರು ನೇಮೋತ್ಸವ ಧರ್ಮೋತ್ಸವಡು ಪಾಲ್ಗೊಂಡು ನೇಮತುದು ಬೂಲ್ಯ ಪ್ರಸಾದದ ತೊಂಡೇರು.
ತಲಪಾಡಿ ಕೇಸಿರೋಡು ಪೂಜಾರಿ ಬಿತ್ತಿದ ಮೈಸಂದಾಯ ಜುಮಾದಿ ಬಂಟ ದೇವಸ್ಥಾನ ಕಲ್ಲುಟ್ಟಿ ಪಂಜುರ್ಲಿ ಕೊರತಿಗುಳಿಗ ದೈವಲಿನ ಸಾನ್ನಿಧ್ಯುಡು ಗುರುವಾರ ಕಾಂಡೆ 40 ಕುಟುಂಬದ ಇಲ್ಲು ಒಕ್ಕಿಲು ಶುಕ್ರವಾರ ಕಾಂಡೆ 7 ನಾಗದೇವಿಯನ ಪ್ರತಿಷ್ಠೆ ಕಲಶಾಭಿಷೇಕ 32 ದೈವಲಿನ ಪ್ರತಿಷ್ಠೆ ಬಯ್ಯ 5 ಗಂಟೆಡ್ದು ಬೊಕ್ಕ ಮೈಸಂದಾಯ ಜುಮಾದಿ ಬಂಟ ದೇವರಿನ ನೇಮ ಕಲ್ಲುಟ್ಟಿ ಪಂಜುರ್ಲಿ ಕೊರತಿಗುಳಿಗ ದೈವಲಿನ ಕೋಲ ಆಟಣೆ ಮಲ್ತದನೆಂದು ಪ್ರಕಟಣೆ ತಿರಿಪಾದಿರು ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತು ಸುದ್ದಿ ಬೊಕ್ಕ ಮನರಂಜನೆಗತ್ತು ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊನ್ಮೇಲೆ